ಸಿಬಿಎಸ್ಸಿ ಶಾಲೆಗಳ ಕೇರಳ ರಾಜ್ಯ ಕಲೋತ್ಸವದಲ್ಲಿ ಮಹೇಶ್ ಎಂಸಿಗೆ ತೃತೀಯ ಬಹುಮಾನ. ಪಾಲಕ್ಕಾಡ್ನ ಅಹಲಿಯಾ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆದ ಸಿಬಿಎಸ್ಸಿ ಶಾಲೆಗಳ ರಾಜ್ಯ ಮಟ್ಟದ ಕಲೋತ್ಸವದಲ್ಲಿ ಬಾಯಾರು ಪ್ರಶಾಂತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿ ಮಹೇಶ್ ಎಂಸಿ ಹಿಂದಿ ಕಂಠಪಾಠ ಸ್ಪರ್ಧೆಯಲ್ಲಿ ಎ ಗ್ರೇಡ್ನೊಂದಿಗೆ ತೃತೀಯ ಬಹುಮಾನ ಗಳಿಸಿದ್ದಾನೆ. ಈತ ಜೋಡುಕಲ್ಲು ಮನೋಜ್ ಹೇಮಾವತಿ ದಂಪತಿಗಳ ಪುತ್ರ. ಹಿಂದಿ ಭಾಷಾ ಶಿಕ್ಷಕರಾದ ರಾಮಕೃಷ್ಣ ಕೆ ಬಳ್ಳಾಲ್ ಇವರು ಈತನಿಗೆ ಮಾರ್ಗದರ್ಶನ ನೀಡಿದ್ದರು. ವಿದ್ಯಾರ್ಥಿಯ ಈ ಸಾಧನೆಗಾಗಿ ಶಾಲಾ ಆಡಳಿತ ಮಂಡಳಿ, ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದವರು ಅಭಿನಂದಿಸಿದ್ದಾರೆ.